ಹರೇ ಕೃಷ್ಣ ಮಾತೆಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 26-29. ನಮಜಾತ ವಿಕುರ್ವಾನಾತ್ ಅಭೂಸ್ಪರ್ಶ ಗುಣ ಅನಿಲ ಪರ ಅನ್ವಯಾತ್ ಶಬ್ದವಾಂಚ ಪ್ರಾಣವೋಜ ಸಹ ಬಲಂ ವಾಯೋ ಅಪಿ ವಿಕುರ್ವಾನಾತ್ ಕಾಲಕರ್ಮ ಸ್ವಭಾವತ ಉದಪದ್ಯತ ತೇಜ ವೈ ರೂಪವತ್ ಸ್ಪರ್ಶ ಶಬ್ದವತ್. ತೇಜಸಾ ತು ವಿಕುರ್ವಾನಾತ್ ಆಸಿತ್ ಅಂಬ ರಸಾತ್ಮಕಂ ರೂಪವತ್ ಸ್ಪರ್ಶವತ್ ಚ ಅಂಬೋ ಕೋಶವತ್ ಚ ಪರ ಅನ್ವಯಾತ್ ವಿಶೇಷ ತು ವಿಕುರ್ವಾನಾತ್ ಅಂಬಸೋ ಗಂಧವಾನ್ ಅಭೂತ್ ಪರ ಅನ್ವಯಾತ್ ರಸಸ್ಪರ್ಶ ಶಬ್ದರೂಪ ಗುಣ ಅನ್ವಿತ. ಅನುವಾದ ಭಾವಾರ್ಥ by divine grace ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಆಕಾಶವು ರೂಪಾಂತರಗೊಂಡಿದ್ದರಿಂದ ವಾಯು ಸ್ಪರ್ಶ ಗುಣದೊಂದಿಗೆ ಸೃಷ್ಟಿಯಾಯಿತು. ಪೂರ್ವಾನುಕ್ರಮವಾಗಿ ವಾಯು ಸಹ ಶಬ್ದಮಯವಾಗಿದ್ದು ಆಯುಷದ ಮೂಲ ತತ್ವಗಳಾದ ಇಂದ್ರಿಯ ಗ್ರಹಿಕೆ, ಮನೋಬಲ, ಇಂದ್ರಿಯ ಮನೋಬಲ ಮತ್ತು ದೇಹ ಬಲಗಳಿಂದ ಭರಿತವಾಗಿದೆ. ಕಾಲಕ್ರಮೇಣ ಪ್ರಕೃತಿಯ ಗತಿಯಲ್ಲಿ ವಾಯು ರೂಪಾಂತರಗೊಂಡಾಗ ಸ್ಪರ್ಶ ಮತ್ತು ಶಬ್ದಗಳೊಂದಿಗೆ ರೂಪ ತಾಳಿ ಅಗ್ನಿಯು ಉದ್ಭವ ಹೊಂದುತ್ತದೆ. ಅಗ್ನಿಯು ರೂಪಾಂತರ ಹೊಂದುವುದರಿಂದ ನೀರು ಹುಟ್ಟುತ್ತದೆ. ಅದು ರಸಭರಿತ ಮತ್ತು ರುಚಿಮಯ. ಹಿಂದಿನಂತೆ ಅದು ಕೂಡ ರೂಪಯುಕ್ತ ಮತ್ತು ಸ್ಪರ್ಶಯುಕ್ತವಾಗಿದ್ದು ಶಬ್ದಮಯವಾಗಿರುತ್ತದೆ. ನೀರು ರೂಪಾಂತರ ಹೊಂದಿ ಭೂಮಿಯ ಮೇಲಿನ ಸಕಲ ವೈವಿಧ್ಯಗಳನ್ನು ಹೊಂದುತ್ತದೆ. ಸುವಾಸನಭರಿತವಾಗಿ ತೋರುತ್ತದೆ. ಹಿಂದಿನಂತೆ ಅನುಕ್ರಮವಾಗಿ ರಸ, ಸ್ಪರ್ಶ, ಶಬ್ದ ಮತ್ತು ರೂಪಮಯವಾಗಿರುವುದು. ಎಸ್ ಹ್ಯಾಂಡ್ ರೇಸ್ ಮಾಡ್ತಾರೆ. ಎಸ್ ವಸಂತಿ ಪೂಜಾರಿ ಹ್ಯಾಂಡ್ ರೇಸ್ ಮಾಡ್ತಾರೆ. ಹರೇ ಕೃಷ್ಣ. ವಸಂತಿ ಪೂಜಾರಿ ಅನ್ಮ್ಯೂಟ್ ಮಾಡ್ಲೇ. ಆಕಾಶ ಹತ್ತು ಹ್ಯಾಂಡ್ ರೇಸ್ ಮಾಡ್ತೀನಿ. ಓದ್ದಾಂಡ್. ಎಸ್ ಓದ್ದಾಂಡ್. ಓಕೆ ಎಸ್ ಓದ್ದಾಂಡ್. ಎಸ್ ಅನುವಾದ ದಾದಪನದುಲೆ ಮೂಲು ತುಲೆ ನಮ್ಮ ಮುರಂದೇಕ್ ಇಂಟರ್ಲಿಂಕ್ ಮಾಡ್ಬೋಗ, ಕನೆಕ್ಟ್ ಮಾಡ್ಬೋಗ. ಶ್ಲೋಕ ಎಸ್ ಫಸ್ಟ್ 23ನೇ ಶ್ಲೋಕ 22ನೇ ಶ್ಲೋಕ. ಪ್ರಥಮ ಪುರುಷಾವತಾರ ಕಾರಣವಶಾಯಿ ವಿಷ್ಣು. ಫಸ್ಟ್ ಗಾರು ಈ ತದನ್ಪೊಂಡು ಮಹಾತತ್ವದ ಮಿತ್ತು ಗ್ಲಾನ್ಸ್ ಮಾಡ್ಕೊಂಡು ಆ ಮಹಾತತ್ವ ಬಂದಾಗ ಟೋಟಲ್ ಕತ್ತಲೆ ಡಾರ್ಕ್ನೆಸ್ ಐದು ಬೊಕ್ಕ ಕಾಲ ಪ್ರಕಟ ಹಾಕೊಂಡು ಬೊಕ್ಕ ಮೂಜಿ ಗುಣ. ನೆಕ್ಸ್ಟ್ ಮಹತ್ವದ ಉದ್ದೇಶದಿಂದ ಐಕ ಕಾರ್ಯಗಳು ಉಂಟಾಗುತ್ತದೆ. ಅಪಗ ಮೂಜಿ ಗುಣ ಸತ್ವ ರಜ ತಮ ಮೂಜಿ ಗುಣಗಳು ಬರ್ಕೊಂಡು ಬೊಕ್ಕ 24ನೇ ಶ್ಲೋಕ ಅಹಂಕಾರ. ನೆಕ್ಸ್ಟ್ ಬರ್ಪಿನ ಅಹಂಕಾರ. ಅವು 3 ಲಕ್ಷಣ ರೂಪ ತಗೊಂಡದ ಪದವನಗ ಸತ್ವರಜಸ್ ತಾಮಸ ಅಹಂಕಾರ. ನೆಕ್ಸ್ಟ್ ಕೋಡೆ ನಮ ಮಂತಿನಿ. ನೆಕ್ಸ್ಟ್ ಬರ್ಪಿನಿ ಪಂಚ ಮಹಾಭೂತಗಳಲ್ಲಿ ಮೊದಲನೇದಾದ ಆಕಾಶ. ಬರ್ಪಿನಿ ಆಕಾಶ ಅಹಂಕಾರ ಇವಾಗ. ನೆಕ್ಸ್ಟ್ ಆಕಾಶ ಅಹಂಕಾರದ ಅಂಧಕಾರದಿಂದ ಹುಟ್ಟಿದೆ. ಎಸ್ ಇತ್ತೆ ಇನ್ನಿ ಬರ್ಪಿನ ಒಂದು ಇತ್ತೆ ಫಸ್ಟ್ ಗಾಳಿ. ಇನ್ನಿ ಬರ್ಪಿನ ಫಸ್ಟ್ ಗಾಳಿ ಅನಿಲ ಮೂಲ ಅನಿಲ ಗಾಳಿ ಐದು ಬೊಕ್ಕ. ನೆಕ್ಸ್ಟ್ ಬರ್ಪಿನಿ ಗಾಳಿ ಆಯ್ಬೊಕ್ಕ
ವಾಯು ಸಶಬ್ದಮಯವಾಗಿದ್ದು ಆಯುಷ್ಯದ ಮೂಲ ತತ್ವಗಳಾಗಿದೆ. ಓಕೆ, ನೆಕ್ಸ್ಟ್ ಅಗ್ನಿ. ಅವಾಯುವಾಗ ಅಗ್ನಿ ಬರ್ಕೊಂಡು ಒಂದು ಕಂಟಿನ್ಯೂಷನ್ 25 ವರ್ಗ. ಅಗ್ನಿ ಆಯುವಾಗ ನೆಕ್ಸ್ಟ್ ಈಗ ನೀರು. ಅಗ್ನಿಯು ರೂಪಾಂತರ ಹೊಂದುವುದರಿಂದ ನೀರು ಹುಟ್ಟುತ್ತದೆ, ಅದು ರಸಭರಿತ. 5 ಭಾಗ ನೆಕ್ಸ್ಟ್ ಬರ್ತೀನಿ ಭೂಮಿ. ಫಸ್ಟ್ ಆಕಾಶ ಬೊಕ್ಕ ಗಾಳಿ ಬೊಕ್ಕ ಗಾಳಿ ಆಯ್ಬೊಕ್ಕ ಒಂದು ಅಗ್ನಿ, ಅಗ್ನಿ ಆಯ್ಬೊಕ್ಕ ನೀರು, ನೀರು ಆಯ್ಬೊಕ್ಕ ಭೂಮಿ. ಅನುಕ್ರಮವಾಗಿ ಇಂದಿನ ಅನುಕ್ರಮ ರಸ ಸ್ಪರ್ಶ ಶಬ್ದ ಮತ್ತು ರೂಪಮಯವಾಗಿರುವಂಥದ್ದು. ಎಸ್, ಬಾಬರ್ದಕ್ಕ. ಎಸ್, ಸೃಷ್ಟಿಯ ಇಡೀ ಪ್ರಕ್ರಿಯೆಯು ಒಂದು ದ್ರವ್ಯದಿಂದ ಮತ್ತೊಂದು ದ್ರವ್ಯಕ್ಕೆ ಕ್ರಮಾನುಗತವಾಗಿ ವಿಕಸನ ಹೊಂದುವ, ಅಭಿವೃದ್ಧಿ ಹೊಂದುವ ಕ್ರಿಯೆಯಾಗಿದೆ. ಒಂಜೆರ್ದು ಪಿರೊಂಜಿ ಸೃಷ್ಟಿವನ್ನ ಅಂಚೆ ಒಂಜೇರು ಪಿರೊಂಜಿ ಆಂಡ ಫಸ್ಟ್ ದ ಒಂಜಿ ಏರು ಸೇರೆ ಬನೋಲಿ. ಫಸ್ಟ್ ದ ಒಂಜಿ ಓಪನ್ ಅನ್ಮಿಟ್ ಬಂದಲ್ಲ ಮುಲ್ದಾದ ಬಂದ ಸೃಷ್ಟಿ ಎಂಚ ಬನ್ನ ಒಂಜೇರು ಪಿರೊಂಜಿ ಆಪಿನಿ ಆಂಡ ಇತ ಫಸ್ಟ್ ದ ಏರ್ ಫಸ್ಟ್ ಪರ್ಸನ್ ಕಾರಣಾನವಶ ವಿಷ್ಣು. ಎಸ್, ಓಕೆ. ಭೌತಿಕ ಮೇನ್ ಇಯರ್ ಫಸ್ಟ್ ಬ್ರಹ್ಮ ಪ್ರಬೋಧವೇನೆ ಪನೊಂದುಲ್ಲೇರು. ಎಸ್, ಕೆಲವೊಂದು ಶ್ಲೋಕ ಅಹಂ ಸರ್ವಸ್ವ. ಓಕೆ, ಅಂಚ ಸೃಷ್ಟಿ ಎಂಚ ಬನ್ನಾಗ ಒಂಜಿ ಎಂಚ ಬನ್ನಾಗ ಫಸ್ಟ್ ಕಾರಣಾರ್ಣವಶಾಯ ವಿಷ್ಣು ಮಹತ್ವದ ಮಿತ್ತು ಗ್ಲಾನ್ಸ್ ಮನ್ಪೊಂಡು ಬೊಕ್ಕ ಕಾಲ ಬರ್ಕೊಂಡು ಟೈಮ್ ಕಾಲ ಹುಟ್ಟುತ್ತದೆ. ಐದು ಬೊಕ್ಕ 3 ಗುಣಗಳು ಬೊಕ್ಕ ಮೂಜಿ ಗುಣ ಆಯ್ಬೆಟ್ಟಿಗೆ ನೆಕ್ಸ್ಟ್ ಅಹಂಕಾರ ಆಯ್ಬೆಟ್ಟಿಗೆ ನೆಕ್ಸ್ಟ್ ಆಕಾಶ ಆಯ್ಬೆಟ್ಟಿಗೆ ನೆಕ್ಸ್ಟ್ ವಾಯು ಆಯ್ಬೆಟ್ಟಿಗೆ ನೆಕ್ಸ್ಟ್ ಅಗ್ನಿ ಆಯ್ಬೆಟ್ಟಿಗೆ ನೆಕ್ಸ್ಟ್ ನೀರು ಆಯ್ಬೆಟ್ಟಿಗೆ ನೆಕ್ಸ್ಟ್ ಭೂಮಿ. ಒಂದು ನಮ್ಮ ಅನುವಾದ ಅಂಚವಣ ಒಂಜಿಗೆ ಒಂಜಿ ಇಂಟರ್ಲಿಂಕ್. ಅಂದ್ರೆ ಸೃಷ್ಟಿಯ ಇಡೀ ಪ್ರಕ್ರಿಯೆಯು ಒಂದು ದ್ರವ್ಯದಿಂದ ಮತ್ತೊಂದು ದ್ರವ್ಯಕ್ಕೆ ಕ್ರಮಾನುಗತವಾಗಿ ವಿಕಸನ ಹೊಂದುವ, ಅಭಿವೃದ್ಧಿ ಹೊಂದುವ ಕ್ರಿಯೆಯಾಗಿದೆ. ಒಂಜೇಳು ಅದು ಕೊನೆಗೆ ಭೂಮಿಯ ಮೇಲಿನ ಅಪಾರ ವೈವಿಧ್ಯಗಳಾದ ಮರ, ಗಿಡ, ಪರ್ವತ, ನದಿ, ಸರೀಸೃಪ, ಪಕ್ಷಿ, ಪ್ರಾಣಿ ಮತ್ತು ವಿವಿಧ ರೀತಿಯ ಮಾನವವರೆಗೂ ತಲುಪುತ್ತದೆ. ಲಾಸ್ಟ್ ವರ್ಪಿನಿ ಭೂಮಿಗೆ. ಭೂಮಿಡ್ ವೆರೈಟೀಸ್. ಭೂಮಿಡ್ ಎಂಚಿನ ಮತ್ತು ವೆರೈಟೀಸ್ ಉಂಟು. ಒಂದು ನಿಮಿಷ. ಎಸ್, ಅಂಚ ಕೊನೆಗೆ ಬರ್ಪಿನ ಭೂಮಿಡ್ ವೆರೈಟೀಸ್ ಮರ, ಗಿಡ, ಪರ್ವತ, ನದಿ, ಸರೀಸೃಪ, ಪಕ್ಷಿ, ಪ್ರಾಣಿ ಹಾಗೂ ವಿವಿಧ ರೀತಿಯ ಮಾನವರಿಗೆ ತಲುಪುತ್ತದೆ. ಇಂದ್ರಿಯ ಅನುಭವದ ಗುಣವು ಕೂಡ ವಿಕಸನಶೀಲವಾದದ್ದು. ಇಂದ್ರಿಯ ಅನುಭವ ನಿಮಿಷ. ಓಕೆ, ಇಂದ್ರಿಯ ಅನುಭವದ ಗುಣವೂ ಕೂಡ ವಿಕಸನಶೀಲವಾದದ್ದು. ಶಬ್ದದ ಅನಂತರ ಸ್ಪರ್ಶ ಮತ್ತು ಅನಂತರ ರೂಪ, ರಸ, ಗಂಧ ಇವೆಲ್ಲವೂ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿಯ ಕ್ರಮೇಣ ಬೆಳವಣಿಗೆಯೊಂದಿಗೆ ಉತ್ಪತ್ತಿಯಾಗುತ್ತದೆ. ಒಂಜಿ ಪಿರೋಂಜಿ ಲಾಸ್ಟ್ ಭೂಮಿ ಪನಗ ಆಕಾಶದ ಶಬ್ದ ಬೊಕ್ಕ ವಾಯು ಸ್ಪರ್ಶ, ಬೆಂಕಿ
ರೂಪ, ನೀರು ರಸ, ಭೂಮಿ ಗಂಧ. ಒಂದಕ್ಕೊಂದು ರಿಲೇಟೆಡ್. ಎಸ್, ಬೆಳೆಯೊಂದಿಗೆ ಉತ್ಪತ್ತಿಯಾಗುತ್ತದೆ. ಅವೆಲ್ಲ ಪರಸ್ಪರ ಕಾರ್ಯ ಕಾರಣ ಪರಿಣಾಮ ಸಂಬಂಧಿಗಳು. ಕೊಂಜಿ ಲಿಂಕ್ಗೆ ಕಾರ್ಯಕಾರಣ. ಆದರೆ ಮೂಲ ಕಾರಣ ಮಹತತ್ವದ ಕಾರಣೋದಕಶಾಹಿಯಾದ ಭಗವಂತನ ಸ್ವಾಂಶದ ಮಹಾವಿಷ್ಣು. ಅನೇಕ ಮಾತೆಗಳ ಕಾರಣ ನಿಕುಲ್ ಪನ್ಲಕ್ಕನೆ ಮಹಾವಿಷ್ಣು ಕಾರಣ ವಶಾಯಿ ವಿಷ್ಣು ಅರಿಯೋದು ಸ್ಟಾರ್ಟ್ ಆಗ್ತೀನಿ ಅಂಚದು ಮಿಕ್ಕ ಕಾರಣ ಅನಿಸ್ತದ ಬಂತೆ ಮೂಲು ಬ್ರಹ್ಮ ಸಂಹಿತೆ ಬಂತೆ. ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣ. ಸರ್ವಕಾರಣ ಕಾರಣ ದ ಕಾಸ್ ಆಫ್ ಆಲ್ ಕಾಸ್ ಏರ್ ಕೃಷ್ಣ. ಇದನ್ನು ಭಗವದ್ಗೀತೆಯಲ್ಲಿ ಈ ಕೆಳಗಂಡಂತೆ ದೃಢಪಡಿಸಲಾಗಿದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಭಾವಾ ಸಮನ್ವಿತ. ಒಂದು ಇಂಪಾರ್ಟೆಂಟ್ ಶ್ಲೋಕ, ಚತುಶ್ಲೋಕಿ ಭಗವದ್ಗೀತೆ ಆಯ್ತಾ, ಎನ್ಮನೆ ಶ್ಲೋಕ. ಈ ಶ್ಲೋಕದ ಅರ್ಥ, ಈ ಶ್ಲೋಕದ ಅರ್ಥ ಎಂಚಿನ ಎಕ್ಸಾಂಪಲ್ ಕೊರ್ಪೆ. ಎಸ್, ಎಂಚಮನ್ನಗ ಓಕೆ, ಅವರಿಗೆ ಪುಸ್ತಕ ಬರೆಬಿನಿ ಫಜೀರದ ಬಗ್ಗೆ, ಗ್ರಾಸದ ಬಗ್ಗೆ. ಅಂಚ ಪ್ರಭುಪಾದರ ಬರ್ತದ ಮೂಜಿದಾನ ಪುಸ್ತಕ ಬರೆಯಬೆ ಆಯ್ ಬರ್ತದ ಪ್ರಭುಪಾದರ ಜ್ಞಾನ ಈ ಫಜೀರದ ಬಗ್ಗೆ, ಗ್ರಾಸದ ಬಗ್ಗೆ ಪುಸ್ತಕ ಬರೆಯ ಪ್ರಭುಪಾದ ಇಂಜಿ ತೂಪೇರು ಅರೆ ಒಂಜಿ ಪನಗ ಶಾಕ್ ಆಗ್ಬಿಡು. ದಾಯ ಪನಗ ಜನಕ್ಲಿ ದಾಲ ಬೇಲೇಜಿ ಪನ ಫಜೀರದ ಬಗ್ಗೆ ದಾಯ ಬರೆಯೋಡು ಉದಾಹರಣೆ. ಅಂಚ ತೆಲ್ಕೆಲ್ಲ ಬರೋದುಂಟು ಪ್ರಭುಪಾದಗೆ. ಪ್ರಭುಪಾದಗೆ ಮೇರೆ ಓಕೆ ಫಜೀರ್ ದಾಯಿಗೆ ಬೈತೀನಿ ಗೊತ್ತುಂಡ. ಈ ಫಜೀರದ ಬಗ್ಗೆ ಮೂಜಿ ಪುಸ್ತಕ ಬರೆಯದ ಫಜೀರ್ ದಾಯಿಗೆ ಬೈದೀನಿ ಆಯ್ಕೆ ಹೆಂಗ್ ಗೊತ್ತುಜಿ ಆಯ್ಕೆ ಪ್ರಭುಪಾದ ಬೇರೆ ಫಜೀರ್ ಬೈದೀನಿ ಪೆತ್ತ ತಿನ್ರೆ. ಪೆತ್ತ ತಿಂದು ಪೆತ್ತ ಪೇರ್ ಕೊರ್ಕೊಂಡು ಪೆತ್ತ ಪೇರ್ ಕೊಡ್ದು ಆ ಪೇರು ನಮ್ಮ ಪರೋಡು ಓ ನಮ್ಮ ಡೈರಿದ ಪೇರತ್ ಶುದ್ಧ ಅವನ್ ಪಂಡ ನಮ್ಮ ಇಂಟೆಲಿಜೆನ್ಸ್ ಚುರುಕಾಪುಂಡು. ಆ ಚುರುಕಾಯ ಇಂಟೆಲಿಜೆನ್ಸ್ ನಮ್ಮ ಕೃಷ್ಣನ ಸ್ಮರಣೆ ಮಾಡ್ಬೋದು. ಇಂಚ ಬಂತೆ ಪ್ರಭುಪಾದ ಮಗರೇಶ್ ಬೇರೆ ಇತ್ತೆ ಫಜೀರ್ ದಾಯಗ್ ಉಪ್ಪು ನಂದು ಬಂಡೆ ಫಜೀರ್ ಇಂಚ ಬೈದಂಡು ಐದ ಬಗ್ಗೆ ಪ್ರಭುಪಾದ ಎಕ್ಸ್ಪ್ಲೇನ್ ಬೇರೆ ಕರೆಕ್ಟ್ ಏನೋಲ್ಲೇ ಗಮನ ಕೊಡೋದಕ್ಕೆ ಏನೋಲ್ಲೇ. ಫಸ್ಟ್ ಫಜೀರ್ ದಾಯಿಗೆ ಬೈದಂಡು ದಾಯ ಬಂದಾಗ ಫಜೀರ್ ಬೈದಿನ ಪೆತ್ತ ತಿನ್ರೆ ಪೆತ್ತ ಪೇರು ಕೊರ್ರೆ ಪೇರು ನಮ್ಮ ಪರೋಡು ಆ ನಮ್ಮ ಬುದ್ಧಿ ಚುರುಕಾವಡು ಆ ಚುರುಕಾಯಿನ ಬುದ್ಧಿ ನಮ್ಮ ಭಗ ಕೃಷ್ಣನ ಸ್ಮರಣೆ ಮಾಡ್ಬೋದು. ಮತ್ತೆ ಫಜೀರ್ ಇಂಚ ಬರ್ತನ ಪ್ರಭುಪಾದ ಬೇರೆ ಎಸ್ ಸೂರ್ಯ ಈ ಸಮುದ್ರನ ಇವಾಪರೇಟ್ ಮಾಡ್ಬೇಕು. ಇವಾಪರೇಟ್ಗೆ ಎಸ್ ಸರಿಯಾದ ವರ್ಡ್ ದಾದ ಎಸ್ ಕನ್ನಡದಲ್ಲಿ ತುಳು ನೀರನ್ನ ನೀರಿನ ಹಾವೆ ಮಾಡ್ಬೋದು. ಅಂಚ ಹಾವೆ ಮಾಡ್ಬೋದು. ಅಂಚ ಹಾವೆ ಮಂತ ಬೊಕ್ಕ ಕ್ಲೌಡ್ ಫಾರ್ಮ್ ಹಾಕೊಂಡು ಮೋಡ ಬೊಕ್ಕ ಮೋಡ ಫಾರ್ಮ್ ಆದಾಗ ಬಡ್ಸ ಬರ್ಬೋದು. ಇದು ಪ್ರಭುಪಾದ ಬಂದ್ಬಿನಿ
ಯಜ್ಞ ಪ್ಲಸ್ ಸಾಲ್ಟ್ ವಾಟರ್ ಈಕ್ವಲ್ ಟು ಸ್ವೀಟ್ ವಾಟರ್. ಯಜ್ಞ ಪ್ಲಸ್ ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ ಬಂದ ಸಮುದ್ರದ ನೀರು, ಉಪ್ಪು ನೀರು. ಯಜ್ಞ ಮಾಡ್ಬೋಳಿಗೆ ಸಂಕೀರ್ತನ ಯಜ್ಞ ಅಪಘಾತ ಹಾಕೊಂಡು ಬರ್ಸ ಬರ್ಬೋದು. ಬೇತೆ ಬೇತೆ ಪ್ರೋಸೆಸ್ ಬರ್ಪಿನತ್ ಸಂಕೀರ್ತನ ಮಂದನ ಬರ್ಸ ಬರ್ಬೋದು ಸುಲಭ. ಇದು ಮೂಲ ಬರ್ಸಲೇಟ್ ಜೋಡು ಸಂಕೀರ್ತನ ಮಂದನ ಬರ್ಸ ಬರ್ಬೋದು. ಅಂಚ ಭಗವಂತೆ ನೀರುಂಡು ನೀರಿಗೆ ಬೀಗ ಬಾರ್ದೈತೆ. ಬೀಗ ಬಾರ್ದೀಪಿನ್ ಬಂದಾಗ ಉಪ್ಪು ಬಾರ್ದೈತೆ. ಸ್ವೀಟ್ ವಾಟರ್ ಬರೋಣ ಯಜ್ಞ ಪ್ಲಸ್ ಸಾಲ್ಟ್ ವಾಟರ್ ಇಸ್ ಸ್ವೀಟ್ ವಾಟರ್. ಅಂಜನೆ ಎಸ್ ಇವಾಪರೇಟ್ ಆಪ. ಇವಾಪರೇಟ್ ಆಯ್ಬೇಕಾ ಸೂರ್ಯ ಇವಾಪರೇಟ್ ಮಾಡ್ಬೇ ಮುಖ ಬರ್ಸಬಾರ್ದು. ಆಂಡ ಪ್ರಬೋಧನ್ ಬೇರೆ ಸೂರ್ಯ ಇಂಡಿಪೆಂಡೆಂಟಾ ಅತ್ ಯಕ್ಷುರೇಜ ಸವಿತಾ ಸಕಲ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜ ಯಸ್ ಯಜ್ಞ ಬ್ರಹ್ಮದಿ ಸಮೃದ್ಧ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಈ ಶ್ಲೋಕ ಬ್ರಹ್ಮ ಸಂಶ್ಲೋಕದ ಬಂದಾಗ ಸೂರ್ಯ ರಾಜೆಯ ಮಾತಗ್ರಾತ ರಾಜೆಗೆ ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ಯಕ್ಷುರೇಶ ಸವಿತಾ ಸಕಲ ಗ್ರಹಣ ಮಾತರಾಜದ ಮಾತ ಗೃಹದ ರಾಜೆ ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ಆಂಡ ಆ ಇಂಡಿಪೆಂಡೆಂಟ್ ಅತ್ತು ಆಯ್ಕೆ ಶಕ್ತಿ ಬರ್ಪಿನಿ ಕೃಷ್ಣ. ಭಗವದ್ಗೀತೆ 11ನೇ ಅಧ್ಯಾಯ ಪ್ರಬೋಧ ಬಂಬಿನಿ ಸನ್ ಈಸ್ ದಿ ಹಾಟ್ ಐ, ಮೂನ್ ಈಸ್ ದಿ ಕೂಲ್ ಐ. ಎರಡು ಕಣ್ಣಿಗೆ ಕೃಷ್ಣನ ಒಂಜಿ ಸನ್ ಬಕೊಂಜಿ ಮೂನ್, ಒಂಜಿ ಹಾಟ್ ಬಕೊಂಜಿ ಕೂಲ್. ಅಂಚ ಐ ಇಂಡಿಪೆಂಡೆಂಟ್ ಅತ್ ಆಯೆ ಡಿಪೆಂಡೆಂಟ್ ಸೂರ್ಯ. ಬೊಕ್ಕ ದಾದಾಪ ಮನಗ ಕೃಷ್ಣನ ಶಕ್ತಿ ಕೃಷ್ಣರ್ದು ಸೂರ್ಯಗೆ ಶಕ್ತಿ ಬರ್ತೀನಿ. ಸೂರ್ಯ ಯೋಗ ಬೊಕ್ಕ ಇಂದ್ರೆ ಬರ್ಸನ್ ಕೊರ್ಪೆ. ಆ ಬರ್ಸ ಕೋರ್ನಾಗ ಬರ್ಸಗ ಪಜೀರ್ ಬರ್ಕೊಂಡು ಪಜೀರ್ ಬೊಕ್ಕ ಪೆತ್ತತೆ ಅಂತ ಪ್ರೋಪರ್ ಇಂಚ ಮದ ಮಂತೇರು ಐತ. ಪಜೀರ್ ದಾಯಿಗೆ ಬತ್ತಂಡು ಪಜೀರ್ ಇಂಚ ಬತ್ತಂಡು. ಕಾರಣ ಎರಡು ಮೂಜಿ ಪುಸ್ತಕ ಬರೆಯುತ್ತೆ ಆಗ ಒಂದು ವಿಷಯ ಗೊತ್ತು ತುಲೆ. ಒಂದು ನಮ್ಮ ಸೈನ್ಸ್ ನಮ್ಮ ಜೋಕ್ಲಿ ಏನ್ಮಾದ ಕಲ್ಪಾವ ಇಂಚೆನೆ ವೇಸ್ಟ್ ಯೂಸ್ಲೆಸ್. ರೂಪದ್ ಬಂದ್ಬಿನಿ ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಎನಿಮಲ್ ಸ್ಲಾಟರ್ ಹೌಸ್ಗೆ. ಎನಿಮಲ್ ಸ್ಲಾಟರ್ ಹೌಸ್ ಬಂದಾಗ ಪ್ರಾಣಿಗಳ ಕಸಾಯಿಖಾನೆ. ನಮ್ಮ ಜೋಕ್ಲಿ 23 ವರ್ಷ ಆಯ್ಬೇಟಿಗೆ ಎಜುಕೇಶನ್ ಆಯ್ಬೇಟಿಗೆ ಆ ಪ್ರಾಣಿ ಲಗನೆ ಆಯ್ಕೆ ಒಂದು ಮಾತ್ರ ಗೊತ್ತು ಖುಷಿ. ಪ್ರಾಣಿ ದಾದ ಮನ್ಪುಂಡು ಅವು ಮಾತ್ರ ಗೊತ್ತು. ದಯಪನ್ನಾಗ ಒಂದು ದಾದಾ ಕಲ್ಪೇರು ಅವು ಆಕ್ಚುಲಿ ವ್ಯಾಲ್ಯೂ ಇಚ್ ಟಾಸ್ ಮಂತರ ವ್ಯಾಲ್ಯೂ ಉಂಡು ಅದೇ ಹೊಟ್ಟೆ ಪಾಡಿಗೋಸ್ಕರ ಅದೇ. ಆಂಡ ನಿಜವಾದ ದಾಲ ಗೊತ್ತು ಝೀರೋ. ತುಲ ಮೂಜಿ ಪುಸ್ತಕ ಬರೆಯುತ್ತೆ ದಾದ ಇಟ್ಟು ದಾದ ವ್ಯಾಲ್ಯೂ ದಾಲ ವ್ಯಾಲ್ಯೂ. ಅಂಚ ಮೂಲ ನಮ್ಮ ಇಂಚಿನ ತೀರೋಡು ಬಂದಾಗ ಅಲ್ಟಿಮೇಟ್ ಕಾಸ್ ಸರ್ವ ಕಾರಣ ಕಾರಣ ಅಲ್ಟಿಮೇಟ್ ಕಾಸ್ ಏನು ಕೃಷ್ಣೆ. ಪಜೀರ್ ಬರೋಡಾಂಡ ಐಕ್ ಕಾರಣ ಕೃಷ್ಣೆ. ಪಜೀರ್ ಬತ್ತದ ಪೆತ್ತದಿಂದ ಪೆತ್ತ ಪೇರ್ ಕೊಡ್ದು ಪೆತ್ತದ ಪೇರ್ ನಮ್ಮ ಪರ್ದು ನಮ್ಮ ಬುದ್ಧಿ ಚುರುಕಾದ ಸರ್ವ ಕಾರಣ ಕಾರಣ ಏರ್ ಕೃಷ್ಣೆ ಆಯ ನಮ್ಮ ಪೂಜೆ ಮನ್ಬೋದು. ಒಂದು ನಿಜವಾದ ಪ್ರೊಸೆಸ್, ಒಂದು ನಿಜವಾದ ಪ್ರೊಸೆಸ್. ಪಿರುಜಿ ಎಕ್ಸಾಂಪಲ್ ಬಂದ್ರೆ ಇದು ನಮ್ಮ ಪೇರ್ ಕನ್ಪ ಡೈರಿ ಪೇರ್ ಬತ್ತಮರ್ಪ ಇದು ಡೈರಿದ ಪೇರ್ ಇಮಿಡಿಯೇಟ್ ಕಾಸ್. ಇಮಿಡಿಯೇಟ್ ಕಾಸ್ ನಿಕ್ಲೆಗ್ ಡೈರಿ ರಪ್ಪಬಹುದು ಪೇರ್ ಬತ್ತಮರ್ಪ ಅರ್ಧ ಲೀಟರ್ 1 ಲೀಟರ್. ನೆಕ್ಸ್ಟ್ ಡೈರಿಗೆ ಪೇರ್ ಎಂಚ ಬರ್ಪಿನಿ ಪೆತ್ತರ್ ಅದೇ ಮೂಲ ಕುಲ್ಶೇಖರ್ ಡೈರಿ ಉಂಟು ಅಡೆಗೆ ಮಾತೆಲ್ಲ ದೊಡ್ಡನ್ಪಿನಿ ಅಪ್ಪ ಇಲ್ಲ ಪೆತ್ತ ಇತ್ತಂಡ ಅವನಿಗೊಂದು ಗೋರ್ಪೇರು ಮುಖ ಮನ್ಪೇರು ಪೆತ್ತರ್ದು ಬರ್ಪೇರು. ಪೆತ್ತ ರಿಮೋಟ್ ಕಾಸ್. ಡೈರಿ ನಂಗೆ ಪೇರ್ ತಿಕೊಂಡು ನಾವು ಇಮಿಡಿಯೇಟ್ ಕಾಸ್ ಇಮಿಡಿಯೇಟ್. ಪೆತ್ತ ರಿಮೋಟ್ ಕಾಸ್. ಅಲ್ಟಿಮೇಟ್ ಕಾಸ್ ಏರ್ ಬಂದಾಗ ಕೃಷ್ಣೆ.
ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಗೋವಿಂದಾಯ ಜಗದಾಯ ಗೋವಿಂದಾಯ ನಮೋ ನಮಃ. ಪನಗ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಗೋಗಳ ಹಿತೇಶಿ ಏರು ಕೃಷ್ಣ. ಅಂಚದ ಅಲ್ಟಿಮೇಟ್ ಕಾಸ್ ಕೃಷ್ಣ. ರಿಮೋಟ್ ಕಾಸ್ ಪೆತ್ತ. ಡೈರಿ ಮಿಲ್ಕ್ ಡೈರಿ ಇಮಿಡಿಯೇಟ್ ಕಾಸ್. ಅಂಚದ ನಮ್ಮ ಏಪಲ ಅಲ್ಟಿಮೇಟ್ ಕಾಸ್ ಕಡೆಗೆ ನಮ್ಮ ಗಮನ ಕೊರೋಡು. ಈ ಶ್ಲೋಕ ಬಂದು ನಾವೇ ಎನ್ಮನೆ ಶ್ಲೋಕ. ಅಹಂ ಸರ್ವಸ್ವ ಪ್ರಭು ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವ ಭಜನ ಭೂತಭಾವ ಸಮನ್ವಿತ. ಅಲ್ಟಿಮೇಟ್ ಕಾಸ್ ಒಂದು ಮೆಟೀರಿಯಲ್ ವರ್ಲ್ಡ್ 1/4, ಸ್ಪಿರಿಚುವಲ್ ವರ್ಲ್ಡ್ 3/4, ಕಾಲ್ ಭಾಗ ಮುಕ್ಕಾಲ್ ಭಾಗ ಒಂದು ರಡ್ಡೇಕ್ಲ ಕಾರಣ ಏರು ಕೃಷ್ಣೆ. ಎಸ್, ಇಂದ್ರಿಯಾನುಭವದ ಗುಣಗಳು ಪೃಥ್ವಿಯಲ್ಲಿ ಸಂಪೂರ್ಣವಾಗಿ ಪ್ರತಿನಿಧಿಸಲ್ಪಟ್ಟಿವೆ ಮತ್ತು ಅವು ಇತರ ದ್ರವ್ಯಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಸಾಕಾಗೊಂಡಿವೆ. ಪೃಥ್ವಿಡ್ ಪೂರ್ತಿ ಉಂಡಿಗೆ. ಆಕಾಶದಲ್ಲಿ ಶಬ್ದ ಮಾತ್ರ ಇದೆ, ಆಕಾಶದಲ್ಲಿ ಶಬ್ದ ಮಾತ್ರ. ವಾಯುನಲ್ಲಿ ಶಬ್ದಲುಂಡು, ಸ್ಪರ್ಶಲುಂಡು, ರಡ್ಡು ಉಂಡು. ಅಗ್ನಿಯಲ್ಲಿ ಶಬ್ದ, ಸ್ಪರ್ಶ, ಆಕಾರ ಮೂಜಿ ಉಂಡು. ನೀರಿನಲ್ಲಿ ಇತರ ಗ್ರಹಿಗಳು ಹೊಂದಿದೆ ಅಂದರೆ ಶಬ್ದ, ಸ್ಪರ್ಶ, ಆಕಾರ, ರುಚಿ ಕೂಡ ಉಂಟು. ರುಚಿ ಅಕ್ಷರ ಅನ್ನ ಪೃಥ್ವಿಡ್ ಐನ್ಲ ಉಂಟು. ಮೇಲೆ ಹೇಳಿದ ಗುಣಗಳೊಂದಿಗೆ ಒಂದು ಅಧಿಕ ಬೆಳಗಿನ ಸುಗಂಧ, ಸ್ಮೆಲ್. ಅಂಚಾದ ಭೂಮಿಡ್ ಒಂದು ಐನುಂಡು. ಬಾಕಿ ಡೇಟ್ ಫಸ್ಟ್ ಡೇಟ್ ಆಕಾಶಡ್ ಶಬ್ದ ಮಾತ್ರ, ವಾಯುಡು ಶಬ್ದ ಬಗ ಸ್ಪರ್ಶ, ಅಗ್ನಿಡ್ ಶಬ್ದ ಸ್ಪರ್ಶ ಆಕಾರ, ನೀರಿಡ್ ಶಬ್ದ ಸ್ಪರ್ಶ ಆಕಾರ ಬೊಕ್ಕ ರುಚಿ, ಪೃಥ್ವಿಡ್ ಶಬ್ದ ಸ್ಪರ್ಶ ಆಕಾರ ರುಚಿ ಬೊಕ್ಕ ಗಂಧ ಒಂದು ಎಕ್ಸ್ಟ್ರಾ. ಆದ್ರಿಂದಲೇ ಭೂಮಿಯ ಮೇಲೆ ಬದುಕು ವೈವಿಧ್ಯಮಯವಾಗಿ ಪ್ರಕಟಗೊಂಡಿವೆ. ಅಂಚ ಭೂಮಿದ ಬದುಕು ವೈವಿಧ್ಯಮಯ, ಯಾಕೆಂದ್ರೆ ಹೃದಯ ಬಂದಾಗ ಐನ್ಲ ಉಂಟು. ಇದು ಮೂಲತಃ ವಾಯು ತತ್ವದಿಂದ ಶುರುವಾದದು. ವಾಯುದು ಸ್ಟಾರ್ಟ್ ಆಪಿಗೆ ಮೃಣ್ಮಯ ದೇಹಗಳೊಂದಿಗೆ ವಾಯುನ ಅವ್ಯವಸ್ಥೆಯಿಂದ ದೇಹದಲ್ಲಿ ರೋಗ ರುಜಿನಗಳು ಕಾಣಿಸಿಕೊಳ್ಳುತ್ತದೆ. ಇದು ಎಂಜ ಬನ್ನಗ ಮತ್ತೆ ವಾತ ಪಿತ್ತ ಕಫ ವಾತ ಇದು ಎಂಜ ಬನ್ನಗ ನಮ್ಮ ಏರ್ ಫ್ಲೋಯಿಂಗ್ ಕರೆಕ್ಟ್ ಇರ್ತದ ನಂಗೆ ರೋಗ ಬರ್ಪುಜಿಗೆ ರೋಗ ಬರ್ಪುಜಿ ಮೂಲ ಏನು ಬರೋದಿಲ್ಲ. ವಾಯುವಿನ ಅವ್ಯವಸ್ಥೆಯಿಂದ ದೇಹಗಳಲ್ಲಿ ರೋಗಗಳು ಕಾಣಿಸಿಕೊಳ್ಳುತ್ತವೆ. ದೇಹದಲ್ಲಿನ ವಾಯುವಿನ ವಿಶೇಷ ಅವ್ಯವಸ್ಥೆ ಮನೋವ್ಯಾಧಿಗಳು ಉಂಟಾಗುತ್ತದೆ. ಅಂದ್ರೆ ವಾಯುವನ್ನು ಸುಸ್ಥಿತಿಯಲ್ಲಿಡಲು ಯೋಗಾಭ್ಯಾಸ ವಿಶೇಷ ಲಾಭದಾಯಕ. ಅಂದ್ರೆ ವಾಯುವನ್ನು ಸರಿಯಾದ ಒಳಗೆ ಅಂತ ಯೋಗಾಭ್ಯಾಸಗಳಿಂದಾಗಿ ದೇಹದ ರೋಗಗಳು ಬಹುತೇಕ ಇಲ್ಲವಾಗುತ್ತದೆ. ಕರೆಕ್ಟ್ ಆದ ನಮ್ಮ ಪ್ರಧಾನಪಿನಿ ಪ್ರಾಣವಾಯು ಸರಿ ಕರೆಕ್ಟ್ ಇತ್ತಂಡ ದಾಲ ರೋಗ ಬರ್ಪುಜಿಗೆ. ಯೋಗಾಭ್ಯಾಸವನ್ನು ಸೂಕ್ತ ರೀತಿಯಲ್ಲಿ ಮಾಡಿದಾಗ ಆಯುಷ್ಯ ಹೆಚ್ಚುತ್ತದೆ. ಸರಿಯಾದ ಅವನು ಫಾಲೋ ಮಾಡ್ತಂಡ ಟೆನ್ಷನ್ ಬಂದಾಗ ಅವರಿಗೆ ಬೇಗ ಲಕ್ಕದ ಕಾಂಡೆ ಬೊಕ್ಕ ದಿನ ಗೊಂಜಿ ಪೊರ್ತು ಮಾತ್ರ ತಿಂಡೇಡ ಕೃಷ್ಣ ಪ್ರಜ್ಞೆ ಬಂದ ಆಗ ದಾಲ ರೋಗ ಬರ್ಬೋದು. ಮಸ್ತ್ ವರ್ಷ ಬದುಕು ದಾಲ ಅವಶ್ಯ ಹೂವೇ ರೋಗ ಬುಡ್ತುಂಡ ಮಲೇರಿಯದ ಕೈತಲ್ಲಿ ತೆಂಚ ಬಂದಾಗ ಅವರಿಯನ್ನ ಹ್ಯಾಬಿಟ್ ಹಂಚೋಕೊಡು. ಎಂಚ ಬಂದಾಗ ಒರಿ ಒಂಜಿ ಪೊರ್ತು ತಿನ್ಪಿನಾಯಿ ಯೋಗಿ, ರೆಡ್ಡು ಪೊರ್ತು ತಿನ್ಪಿನಾಯಿ ಭೋಗಿ, ಮೂಜಿ ಪೊರ್ತು ತಿನ್ಪಿನಾಯಿ ರೋಗಿ ಇಂಚ ಉಂಡು. ಅಂಚಾದ ಒಂದೇನು ಮೇಂಟೈನ್ ಮಾಡ್ತಂಡ ಬೊಕ ರಾತ್ರಿ ಕರೆಕ್ಟ್ ಟೈಮ್ ಜೆಪ್ಪು 9 ಗಂಟೆಗೆ ಕಾಂಡೆ ಕರೆಕ್ಟ್ ಟೈಮ್ ಲಕ್ಕೊಂಡು 3 ಗಂಟೆಗೆ ಇಂಚ ಮಂತೊಂದು ಪೋಯಾಡ ಹೆಲ್ತ್ ದಾಲ ಮೆದುಕುಜಿಗೆ ಬೊಕ ಕಾಂಡೆ ಬೊಕ ಬಯ್ಯ ಫ್ರೂಟ್ಸ್ ಒಂಜಿ ಪೊರ್ತು ಒಣಸ್ ಒಂದೇನು ತಿಂಡ ಇಂಚ ಮಂತಂಡ ಪ್ರಧಾನಿ ಎಡ್ಡೆ ಹೆಲ್ತ್ ಎಡ್ಡೆ ದಾಲ ಆಪರೇಷನ್. ಎಸ್, ಅಂತ ಯೋಗಾಭ್ಯಾಸಗಳನ್ನು ದೇಹದ ರೋಗಗಳು ಬಹುತೇಕ ಇಲ್ಲವಾಗುತ್ತದೆ. ಯೋಗಾಭ್ಯಾಸವನ್ನು ಸೂಕ್ತ ರೀತಿಯಲ್ಲಿ ಮಾಡಿದಾಗ ಆಯುಷ್ಯ ಹೆಚ್ಚುತ್ತದೆ ಮತ್ತು ವ್ಯಕ್ತಿಯು ಅಂತ ಅಭ್ಯಾಸಗಳಿಂದ ಸಾವಿನ ಮೇಲೂ ನಿಯಂತ್ರಣ ಹೊಂದಬಹುದು. ಪರಿಪೂರ್ಣ ಯೋಗಿಯು ಸಾವಿನ ಮೇಲೆ ಹತೋಟಿ ಸ್ಥಾಪಿಸಬಲ್ಲನು ಮತ್ತು ಸೂಕ್ತ ಲೋಕಕ್ಕೆ ವರ್ಗಾವಣೆ ಹೊಂದಲು ಸಮರ್ಥನಾದಾಗ ಯೋಗ್ಯ ಸಮಯದಲ್ಲಿ ದೇಹ ತ್ಯಾಗ ಮಾಡಲು ಬಲ್ಲನು.
ಸೂಕ್ತ ಯೋಗಿ ಎಂಚ ಬನ್ನಗಾಗ ಸರಿಯಾದ ಟೈಮ್ ఆయన ದೇಹ ತ್ಯಾಗ ಪ್ರಾರಂಭ. ಆದರೆ ಭಕ್ತಿ ಯೋಗಿಯು ಎಲ್ಲ ಯೋಗಿಗಳನ್ನು ಮೀರಿಸ್ತಾನೆ. ಭಕ್ತಿ ಯೋಗಿ ಶ್ರೇಷ್ಠ ಯೋಗಿ ಏಕೆಂದ್ರೆ ತನ್ನ ಭಕ್ತಿ ಸೇವೆಯ ನಿಮಿತ್ತ ಮಾತ್ರದಿಂದಲೇ ಅವನು ಐಕ ಆಕಾಶಕ್ಕೆ ಅತೀತವಾದ ಲೋಕಕ್ಕೆ ಉತ್ತೀರ್ಣನಾಗುತ್ತಾನೆ. ಅನ್ನಗ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಬೇಕು ಭಕ್ತಿ ಯೋಗಿ. ಹಾಗೂ ಎಲ್ಲದರ ನಿಯಂತ್ರಕನಾದ ಭಗವಂತನ ಪರಮ ಇಚ್ಛೆಯಾನುಸಾರ ಪರವ್ಯೋಮದ ಲೋಕವೊಂದರಲ್ಲಿ ಸ್ಥಾನ ಪಡೆದಿದ್ದಾನೆ. ಪರವ್ಯೋಮ ಬಂದಾಗ ಸ್ಪಿರಿಚುವಲ್ ಸ್ಕೈ ಅವಳು ಆಗ ಜಾಗ ತಿಕ್ಕೊಂಡಿ. ಅಂಡ್ ಈ ಮಾಮೂಲಿ ಯೋಗಿ ಎಂಚ ಬಂದಾಗ ಒಂದು ದದಂಪಿನಿ ಮುಲ್ಪದ ಹೋಲ್ಡ್ ಪೋಡಿಗೆ ಪ್ರಾಣವ್ಯಾವ ಸಪೋಸ್ ಯೋಗಿನ ಬೇತೆ ಹೋಲ್ಡ್ ಬೇತೆ ಮಾತು ಹೋಲ್ಡ್ ಉಂಟದ ಐಟು ಹೋಂಡ ಅಯ್ಯ ಪ್ರಾಣಿ ಆದ್ ಬಿಟ್ಬೇಗೆ ಇಂಚ ಮದೊಂಡು ಅಂಚ ಭಕ್ತಿ ಯೋಗಿ ನಮ್ಮ ಭಕ್ತಿ ಯೋಗಿ ಆವೋಡು ದಯವಣ ಭಕ್ತಿ ಯೋಗಿ ಅಣ್ಣ ಟೆನ್ಷನ್ ಈಚ್ ಹೂವೇ ಟೈಮ್ ನಂಗೆ ಪ್ರಾಣ ಬಿಡಲಿ ಈಜಿನ ಬಾಕಿದ ಯೋಗಿ ಎಂಚ ಏತ್ ಚಾಪ್ಟರ್ ದಕ್ಷಿಣಾಯನ ಉತ್ತರಾಯಣ ಇಂಚ ಮಾತುಂಡು ಅಂಚ ಉತ್ತರಾಯಣ ಬಿಡೋಡು ದಕ್ಷಿಣಾಯಣ ಬಿಡ್ರೆ ಬಲ್ಲಿ ಇಂಚ ಮಾತಾಡು ಅಂಡ ಈ ಭಕ್ತಿ ಯೋಗಿ ಅಂಚತ್ ಏಪ ಬಿಡ್ತಾನಲ್ಲ ಬಿಡೋದು ದೇವನಾಗ ఆయన ಡೆಸ್ಟಿನೇಷನ್ ಸ್ಪಿರಿಚುವಲ್ ಸ್ಕೈ. ಹರೇ ಕೃಷ್ಣ ಏನ ಪ್ರಶ್ನೆ ಅಂತ ಕೇಳೋಲಿ. ಸವಿತಾ ಶೆಟ್ಟಿ ಪನ್ಲೆ ಹರೇ ಕೃಷ್ಣ. ಓ ಕಾರಣದಾಯಕ ಸಾಯಿ ವಿಷ್ಣು ಹರೇ ಕೃಷ್ಣ ಕೇನುಂಡೆ ಪ್ರಭು ಕೇಂಡು ಕೃಷ್ಣ ಕೇಂಡು ಕಾರಣದಾಯಕ ಸಾಯಿ ವಿಷ್ಣು ಪಂಡರುತ್ತೆ ಅವು ಕಾರಣಾನ ವಶಾಯಿ ವಿಷ್ಣು ಕಾರಣದಕ ಶಾಯಿ ವಿಷ್ಣು ವಿಷ್ಣು ವಿಸ್ತರಣೆ ಸೃಷ್ಟಿದ ಬಗ್ಗೆ ಕೇನ್ಯಾರು ಅಂದ ಇದು ಎక్కడ ಕೇನ್ಯಾರತ್ತೆ ಫಸ್ಟ್ ಸೃಷ್ಟಿ ಏರಂದು ಸೊ ಐಕ್ ಆನ್ಸರ್ ಅವೇ ಅಂಚೆ ಕೇನ್ಯಾನ್ ಅಂದ್ ಫಸ್ಟ್ ಆನ್ಸರ್ ಐಕ್ ಆನ್ಸರ್ ವಿಷ್ಣು ಮಹಾವಿಷ್ಣು ಆಂಡ ಮಹಾವಿಷ್ಣು ಫೈನಲ್ ಆಯ್ತು ಫೈನಲ್ ಫಸ್ಟ್ ಕೃಷ್ಣ ಬಲರಾಮ ಸಂಕರ್ಷಣ ಎಕ್ಸ್ಪಾನ್ಷನ್ ಅತ್ತೆ ಪ್ರಭು ಎಕ್ಸ್ಪಾನ್ಷನ್ ಅತ್ತೆ ಅದನ್ನ ಅದು ಮಹಾವಿಷ್ಣು ಎಕ್ಸ್ಪಾನ್ಷನ್ ಅಷ್ಟೇ ಅವೇ ಸೃಷ್ಟಿ ಆಗ್ತದೆ ಪನ್ಯಾನ್. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಓಕೆ ಅಪ್ಪ ನಮ್ಮ ಮುಕ್ತಾಯ ಮನ್ಪುಗ ವಂಶಕಲ್ಪತರು ವಿಶ್ಯ ಕೃಪಾ ಸಿಂಧು ವ್ಯವಚ ಪರಿಗಣ ಭಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.